ಲೇಟ್ ಆಯಿತು. ಸಿಟಿ ಬಂದ ಮೇಲೆ ನಂದೂರು ಕ್ರಾಸಲ್ಲಿ 5 ನಿಮಿಷ ಆಯಿತು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಇವತ್ತು ಮಂಗಳೂರಿನ ಭಾರತ್ ಸಿನಿಮಾಸಿನಲ್ಲಿ ಧರ್ಮಸ್ಥಳದ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರು ಕಾಂತಾರ ಸಿನಿಮಾ ನೋಡಲಿಕ್ಕೆ ಇವತ್ತು ಬರಲಿಕ್ಕಿದ್ದಾರೆ. ಹಾಗೆಯೇ ಕಲಾವಿದರ ಎಕ್ಸೈಟ್ಮೆಂಟ್, ಅವರು ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ನರ್ವಸ್ ಆಗಿದ್ದಾರೆ ಅಂತ ಬನ್ನಿ ಕೇಳ್ಕೊಂಬರೋಣ. ಸೊ ಬನ್ನಿ, ಇವಾಗ ದೀಪಕ್ ರೈ ಪಾಣಾಜಿ ಅವರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ನೋಡುವ. ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸಿನಿಮಾ ನೋಡಲಿಕ್ಕಿದ್ದಾರೆ. ಎಷ್ಟು ನರ್ವಸ್ ಆಗಿದ್ದೀರಿ? ಅಯ್ಯೋ, ನಮಗೆ ದೇವರೇ ಬರ್ತಾ ಇದ್ದಾರೆ ಅಂದಾಗ ಯಾವ ಥರ ಆಗುತ್ತೆ ಆ ಥರ ಫೀಲ್ ಆಗ್ತಾಯಿದೆ. ನಾನು ಆ್ಯಕ್ಚುಲಿ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕಾಸರಗೋಡಲ್ಲಿದ್ದವ. ಈ ಮಳೆಗಾದರೆ ಇಲ್ಲಿಗೆ ಬಂದಿದ್ದೇನೆ. ನಾನು ಒಮ್ಮೆ ನೋಡಬೇಕು, ಅವ್ರ ಜೊತೆ ನೋಡೋದು ಅಂತಂದರೆ ಅದಕ್ಕೆ ಮಾತೇ ಇಲ್ಲ. ನಾವು ನಡೆದಾಡುವ ದೇವರು ಅಂತ ನಾವು ನಂಬಿದವರು. ಅವರೊಂದು ಒಂದು ಮಾತು ಅಂತಂದರೆ ನಮಗೆ ಸಾಕ್ಷಾತ್ ಮಂಜುನಾಥ ಸ್ವಾಮಿ ಆಶೀರ್ವಾದ ಕೊಟ್ಟಂಗೆ ಅಂತ ತಿಳ್ಕೊಂಡವರು. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಸುಂದರನ ಪಾತ್ರ ಎಲ್ಲ ಕಡೆಯಿಂದ ಒಪ್ಪಿಕೊಂಡಿದ್ದಾರೆ. ಕಾವಂದರಿಗೆ ಖಂಡಿತವಾಗ್ಲಿ ಇಷ್ಟ ಆಗಬಹುದು. ಅಯ್ಯೋ, ದೇವರು ಮೆಚ್ಚಿದಾಗಿ
ನೋಡುವ ಲಾಸ್ಟಿಗೆ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕಾಯೋಣ. ಹೌದು, ಸತ್ಯ ಸತ್ಯ. ಅದಕ್ಕೆ ಅದರ ನಿರೀಕ್ಷೆಯಲ್ಲೇ ಇದ್ದೀವಿ ನಾವು. ಥ್ಯಾಂಕ್ ಯು. ಸರ್, ಇವತ್ತು ವೀರೇಂದ್ರ ಹೆಗ್ಡೆ ಅವರು ನಮ್ಮ ಕಾಂತಾರ ಸಿನಿಮಾ ನೋಡ್ತಾ ಇದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಏನು ಹೇಳೋದು, ಈ ಫೀಲಿಂಗನ್ನು ನನಗೆ ಅಂದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈ ಫೀಲಿಂಗನ್ನು ಒಂದು ಬ್ಲಸ್ಟ್ ಫೀಲಿಂಗ್ ಇದು. ಯಾಕಂತ ಹೇಳಿದರೆ ಗೊತ್ತಿಲ್ಲ ಅವರು ಇದಕ್ಕಿಂತ ಮುಂಚೆ ಈ ರೀತಿ ಮಾಡಿದಾರ ಕಾವಂದೂರು ಅವರು. ಸೊ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆಗೊಂದು ಕೂತ್ಕೊಂಡು ಸಿನಿಮಾ ನೋಡ್ಬೇಕಂತ ಹೇಳಿ ನಮಗೆ ದೊಡ್ಡ ಬ್ಲೆಸ್ಸಿಂಗ್ ಅದು. ಸೊ ನೋಡ್ಬೇಕು, ಈಗ ಅವ್ರು ನೋಡಿ ಏನು ಅಂತಾರೆ ಅಂತ ನೋಡ್ಬೇಕು. ಈಗ ರಿಷಬ್ ಶೆಟ್ಟಿ ಅವರು ನಿರ್ದೇಶಕರಾಗಿ ಈ ಜಾಗದಲ್ಲಿ ಇವತ್ತು ಇಲ್ಲ, ಏನಾದರೂ ನಿಮಗೆ ಸೂಚನೆ ಕೊಟ್ಟಿದ್ರ ಈ ಥರ ಅವರು ಬರ್ತಾ ಇದ್ದಾರೆ, ನೀವುಗಳು ನೋಡ್ಕೊಳ್ಳಿ ಅಂತ ಹೇಳಿ? ಹೌದು, ಡೆಫಿನೆಟ್ಲಿ ಹೇಳಿದರು. ಯಾಕಂತ ಹೇಳಿದರೆ ಅವರು ಬೇರೆ ಪ್ರಮೋಷನ್ ಅದರಲ್ಲಿ ಮುಂಚಿತವಾಗಿ ಅವರು ಬ್ಯಾರಿನಿಗೆ ಹೋಗಿದ್ದರು. ಸೊ ಇಲ್ಲಿದ್ದೆಲ್ಲ ಅವರು ಈಗಲೂ ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿದ್ದಾರೆ, ಏನಾಗ್ತಿದೆ, ಏನು ನಡೀತಾ ಇದೆ, ಬಂದ್ರ ಅದೆಲ್ಲ ಕೇಳ್ತಾ ಇದ್ದಾರೆ. ಸೊ ಅವರು ತುಂಬ ಆಸೆ ಇತ್ತು ಅವ್ರಿಗೆ ಇಲ್ಲಿ ಇರಬೇಕಂತೇಳಿ, ಬಟ್ ಕಾರಣಾಂತರಗಳಿಂದ ಅವ್ರಿಗೆ ಆಗ್ತಾ ಇಲ್ಲ. ಬಟ್ ಅವ್ರು ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಅವರು ತುಂಬ ಕ್ಯೂರಿಯಸ್ ಆಗಿದ್ದಾರೆ. ಥ್ಯಾಂಕ್ ಯು. ಸೊ ಇವತ್ತು ಕಾಂತಾರ ಸಿನಿಮಾನ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನೋಡ್ತಾ ಇದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿಯಾದ ಒಂದು ವಿಚಾರ. ಯಾಕಂತ ಹೇಳಿದ್ರೆ ನಾವು ಎಲ್ಲರೂ ಕಾಯ್ತಾ ಇದ್ದೀವಿ. ಯಾಕಂದರೆ ಪಂಜುರ್ಲಿ ಅನ್ನೋವಂಥ ದೈವ, ನಾವು ಇಲ್ಲಿ ತುಳುನಾಡು ಬಗ್ಗೆ ಏನಂತ ಹೇಳಿದ್ರೆ ಅದು ಫಸ್ಟು ನಮಗೆ ನೆನಪು ಬರೋದೇ ಧರ್ಮಸ್ಥಳಲ್ಲಿರುವಂಥ ಅಣ್ಣಪ್ಪ ಪಂಜುರ್ಲಿ. ಹಾಗಾಗಿ ಇವತ್ತು ಅಲ್ಲಿದ್ದ ಕ್ಷೇತ್ರದಲ್ಲಿ ಕಾವಂತರಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಗೆ ತುಂಬ ಒಂದು ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಅವರು ಈ ಸಿನಿಮಾವನ್ನು ನೋಡಲೇಬೇಕು ಅಂತ ಇಡೀ ತಂಡ ಕಾಯ್ತಾ ಇತ್ತು. ಇವತ್ತು ಆ ದಿನ ಕೂಡ ಬಂದಿದೆ. ಕಾಂತಾರದ ಹಬ್ಬರ ಕೊನೆಗೆ ಯಾವತ್ತೋ ಒಂದು ನೋಡ್ತಾರೆ ಅಂತ ಅಂದ್ಕೊಂಡವರು ಇವತ್ತು ಇಷ್ಟು ಬೇಗ ನೋಡ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ. ಇವತ್ತು ಬಂದಿದ್ದಾರೆ. ಸೊ ಬರ್ತಾ ಇದ್ದಾರೆ, ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಅವ್ರು ಬಂದು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಕ್ಕೂ ನಾವು ತುಂಬ ಕಾಯ್ತಾ ಇದ್ದೀವಿ. ಅಷ್ಟೇ. ಏನು ಹೇಳ್ತಾರೆ ನೋಡುವ. ಗುರುವನ ಪಾತ್ರವನ್ನು ಎಲ್ಲ ವಿಶ್ವದಿಂದ ಜನರು ಪ್ರೀತಿಸಿದ್ರು. ಗುರು ಅವರ ಪ್ರೀತಿನೂ ಜೊತೆಗೆ ಸಿಕ್ಕಿದ್ರೆ ಧನ್ಯೋಸ್ಮಿ ನಾವು. ಪ್ರಕಾಶ್ ಅಣ್ಣ, ಇವತ್ತು ವೀರೇಂದ್ರ ಹೆಗ್ಡೆ ಅವರು ಸಿನಿಮಾ ನೋಡ್ತಾ ಇದ್ದಾರೆ, ಯಾವ ಥರ ಇದೆ ಫೀಲಿಂಗ್? ಅದಕ್ಕೊಂದು ದೊಡ್ಡ ಸಂತೋಷ ಬೇರೆ ಏನಿದೆ ಜೀವನದಲ್ಲಿ. ನಾವು ಮಾಡಿದಂಥ ಸಿನಿಮಾ ಅವರು ಬಂದು ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ರೆ ಅದು ಗೊತ್ತಾದ ಕೂಡಲೇ ತುಂಬ ಖುಷಿ ಪಟ್ವಿ. ಇನ್ನೊಂದು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ವಿ, ಅದಕ್ಕೆ ದೊಡ್ಡ ಭಾಗ್ಯ ಇಲ್ಲ. ಸ್ವಲ್ಪ ಒಳಗಡೆಯಿಂದ ಆಗ್ತಾ ಇದೆ ಖಂಡಿತವಾಗ್ಲು. ಬಟ್ ಅದಕ್ಕಿಂತಲೂ ಜಾಸ್ತಿ ಅವರು ಈ ಸಿನಿಮಾ ಮಾಡೋ ಮುಂಚೆ ಒಂದು ಆಶೀರ್ವಾದ ಇಡೀ ತಂಡ ಕೊಟ್ಟಿದ್ರು, ಸರ್ ಹೋಗಿದ್ರು. ರಿಷಬ್ ಸರ್ ಅವರ ಆಶೀರ್ವಾದ ತಗೊಂಡು ಈ ಸಿನಿಮಾ ಶುರು ಮಾಡಿದ್ರು ಅಂತ ಹೇಳಿ. ಹೌದು. ಸೊ ಇವತ್ತು ಅವ್ರು ಬರ್ತಾ ಇದ್ದಾರೆ, ಸಿನಿಮಾ ನೋಡ್ತಾ ಇದ್ದಾರೆ. ಅವ್ರು ನೋಡಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಕಾಯ್ತಾ ಇದ್ದೀವಿ. ನೋಡೋಣ ಏನು ಹೇಳ್ತಾರೆ ಅಂತ ಫೈನಲಿ ಲಾಸ್ಟಲ್ಲಿ. ಹೌದು. ಥ್ಯಾಂಕ್ ಯು ಸೊ ಮಚ್. ಕಾಂತಾರದ ಮತ್ತೊಬ್ಬ ಕಲಾವಿದರು ಜ್ಯೋತಿಷ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸೂರಜ್, ಹೇಗಿದೆ? ವೀರೇಂದ್ರ ಹೆಗ್ಡೆ ಸರ್ ಇವತ್ತು ಸಿನಿಮಾ ನೋಡ್ತಾ ಇರೋದು ಬಹಳ ಖುಷಿ ವಿಷಯ. ನರ್ವಸ್ ಇದ್ದೀರಾ, ಏನು ಕತೆ? ನರ್ವಸ್ ಅಂತ ಏನಿಲ್ಲ, ಅವರನ್ನು ನೋಡ್ಬೇಕಂತ ಹೋಗ್ಬೇಕಾದ್ರೆ ಸಹ ನಮಗೆ ಅವ್ರು ಸಿಗೋದಿಲ್ಲ. ಇಂಥ ಒಂದು ಚಾನ್ಸಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾರೆ. ಅದೇ ಒಂದು ನಮಗೆ ದೇವರೇ ಒಂದು ಕೊಟ್ಟ ಇದು ಅಂತ ನಾನು ಎಣಿಸ್ತೇನೆ. ಏನಾದರೂ ಒಳಗಡೆಯಿಂದ ಒಂಚೂರು ನರ್ವಸ್ ನರ್ವಸ್ ಉಂಟು ಅಂತ, ಸ್ವಲ್ಪ ಬಟರ್ಫ್ಲೈ ಓಡ್ತಾ ಉಂಟು. ಏನು ಹೇಳ್ತಾರೆ ಅಂತ ನೋಡುವ. ಹೌದು, ಏನು ಹೇಳ್ತಾರೆ ನೋಡುವ, ಕಾಯುವ ಅವರನ್ನು. ಥ್ಯಾಂಕ್ ಯು. ಕಾವಂದರು ಸಿನಿಮಾ ನೋಡ್ಲಿಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ, ಯಾವ ಥರ ಇದೆ ನಿಮ್ಮ ಎಕ್ಸೈಟ್ಮೆಂಟ್? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂತ ಹೇಳಿದರೆ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಅವ್ರ ಜೊತೆ ಎಲ್ಲ ನಾವೆಲ್ಲ ಕೂತ್ಕೊಂಡು ನಾವೊಂದು ಈ ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಖುಷಿ ಹೇಗೆ ಅಂತ ಹೇಳಿದರೆ, ನಾವು ಈ ರೀತಿಯಾಗಿ ಇಷ್ಟು ದೊಡ್ಡ ಸಕ್ಸಸ್ ಆಗಿ ಬರುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಮೊಟ್ಟ ಮೊದಲಾಗಿ. ಹಾಗಾಗಿ ಅದರಲ್ಲೂ ಕೂಡ ಕಾವಂದರು ಬರ್ತಾ ಇದ್ದಾರೆ, ಅವರ ಆಶೀರ್ವಾದ ಕೂಡ ತಗೊಳ್ಬೋದು. ಇನ್ನಷ್ಟು ಎತ್ತರಕ್ಕೆ ನಮಗೆ ಏರೋದಕ್ಕೂ ಕೂಡ ತುಂಬ ಖುಷಿ ಅನ್ನಿಸ್ತಾ ಇದೆ. ಯೂಶಲಿ ಯಾವುದು ನಾವು ಮಾಡುವಾಗ ಇಂಥ ಎಲ್ಲ ದೊಡ್ಡ ವ್ಯಕ್ತಿ ಅವರ ಜೊತೆಗೆ ನಾವು ಕೂತ್ಕೊಂಡು ನೋಡುವಂಥದ್ದು ಇರಲಿಲ್ಲ. ಇದು ನಮ್ಮ ಸೌಭಾಗ್ಯ ಅಂತಲೂ ಹೇಳ್ಬೋದು. ಕಾಯೋಣ ಕೊನೆಯಲ್ಲಿ ಕಾವಂದರು ಏನು ಹೇಳ್ತಾರೆ ಸಿನಿಮಾ ನೋಡಿ ಅಂತ. ಖಂಡಿತ ಅವರು ಹೇಗೆ ಹೇಳ್ತಾರೆ, ಏನು ರೆಸ್ಪಾನ್ಸ್ ಇರುತ್ತೆ, ಯಾರ ಬಗ್ಗೆ ಹೇಳ್ತಾರೆ, ಏನೆಲ್ಲ ಹೇಳ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ಅವರ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೀವಿ. ಈಗ ನೀವು ನಟನೆ ಮಾಡಿದಂಥ ಕಾಂತಾರ ಸಿನಿಮಾನ ನೋಡಲಿಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬರ್ತಾ ಇದ್ದಾರೆ. ಎಷ್ಟು ಖುಷಿಯಾಗಿದ್ದೀರಿ, ಎಷ್ಟು ನರ್ವಸ್ ಆಗಿದ್ದೀರಿ? ತುಂಬ ನರ್ವಸ್ಸು ಆಗಿದ್ದೇನೆ, ಅಷ್ಟೇ ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ನಂದು ಪುಣ್ಯ ಅಂತಲೇ ಹೇಳಬೇಕು. ಯಾಕಂದರೆ ಅವ್ರು ಬರ್ತಾ ಇದ್ದಾರೆ, ನಾವು ಇಲ್ಲಿ ಇದ್ದೀವಿ ಅಂದರೆ ಅದು ಹೇಳಲಿಕ್ಕೆ ನನಗೆ ಏನು ಪದಗಳು ಬರ್ತಾ ಇಲ್ಲ, ಏನು ಹೇಳಬೇಕಂತನೂ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ಆಗ್ತಿದೆ. ಈಗ ಸಿನಿಮಾ ನೋಡಿ ಕಾವಂದರು ಹೊರಗಡೆ ಬಂದ ಮೇಲೆ ನಿಮ್ಮ ಪರಿಚಯ ಹಿಡಿಯಬಹುದಾ? ಖಂಡಿತ ಹಿಡಿಲಿಕ್ಕಿಲ್ಲ. ಯಾಕಂದರೆ ಇಲ್ಲೇ ಇವಾಗ ನಿಂತ್ಕೊಂಡಿದ್ದೀನಿ. ಯಾರಿಗೂ ಕೆಲವರಂದರೆ
ಈಗ ಬೊಂಬಟ್ ಇಂಟರ್ವ್ಯೂ ಮಾಡಿದಾರಲ್ಲ, ಆವಾಗ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಪರಿಚಯ ಆಗಿದೆ. ಇಲ್ಲಿ ಯಾರು ಪರಿಚಯ ಹಿಡಿತಿಲ್ಲ, ಆದರೆ ಏನೋ ಆಲೋಚನೆ ಮಾಡಿ ಮಾಡಿ ಹಿಡಿಬೇಕು ಅಷ್ಟೇ ಅಂತ. ನೋಡುವ ಲಾಸ್ಟಿಗೆ ಕಾವಂದ್ರು ಸಿನಿಮಾನ ಟೋಟಲ್ ಆಗಿ ಏನು ಹೇಳ್ತಾರೆ ಅಂತ. ಖಂಡಿತ ಖಂಡಿತ ಅದೇ ಕಾತರದಲ್ಲಿ ಇದ್ದೀನಿ. ಎಲ್ಲರೂ ಕಲಾವಿದರು ಕಾತರದಲ್ಲಿ ಇದ್ದಾರೆ. ಆಗಲಿ ಅವರೊಂದು ಒಳ್ಳೆ ವಿಶ್ವಾಸ ಕೊಡಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಖಂಡಿತ. ಸದ್ಯ ನಮ್ಮ ಜೊತೆ ಕಾಂತಾರದ ಗರ್ನಲ್ ಅಬ್ಬು ಆಗಿರುವಂತಹ ಪುಷ್ಪರಾಜ್ ಬೊಳ್ಳಾರ್ ಅವರಿದ್ದಾರೆ. ಸರ್, ವೀರೇಂದ್ರ ಹೆಗ್ಡೆ ಅವರು ಸಿನಿಮಾ ನೋಡ್ತಾ ಇದ್ದಾರೆ, ಎಷ್ಟು ನರ್ವಸ್ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ? ನರ್ವಸ್ಸಿಗಿಂತ ತುಂಬ ಖುಷಿ ಆಗ್ತಾ ಇದೆ. ಈ ಫಿಲ್ಮನ್ನು ಅವ್ರು ನೋಡಲಿಕ್ಕೆ ಬರ್ತಾರಲ್ಲ ಅಂತೇಳಿ ಒಂದು ಖುಷಿ ಇದೆ. ನೋಡಿ ಆದಮೇಲೆ ಅವರ ಒಪಿನಿಯನ್ ಹೇಗಿರ್ತದೆ ಅಂತ ಅವರಿಗೂ ಮೆಚ್ಚುಗೆ ಆಗ್ಬೋದು. ಈ ಫಿಲ್ಮು ಹೇಳಿದರೆ ಒಂದು ಪಂಜುರ್ಲಿಯ ಕಥೆ ಆದ ಕಾರಣ ಅವರಿಗೆ ಮೆಚ್ಚುಗೆ ಆಗ್ಬೋದು ಅಂತ ನಂಬಿಕೆ ಇದೆ ನಮಗೆ. ನೋಡಿದ ಮೇಲೆ ಕೇಳಬೇಕು ಹೇಗಿದೆ ಅಂತೇಳಿ. ನಿರ್ದೇಶಕರು ಊರಲ್ಲಿಲ್ಲ, ಆದರೂ ಕೂಡ ಕಲಾವಿದರು ಎಲ್ಲರೂ ಕೂಡ ದೂರದ ಊರಿಂದ ಬಂದು ಅವರಿಗೋಸ್ಕರ ಕಾಯ್ತಾ ಇದ್ದೀರಾ, ಒಂದು ಖುಷಿಯ ಸಂದರ್ಭ ಅಲ್ವಾ? ಹೌದು, ನಿಜವಾಗಿಯೂ ಅವರನ್ನು ಕಾಯ್ದಂದರೆ ಒಂದು ಖುಷಿಯೇ. ಅವರು ನೋಡ್ತಾರೆ ಅಂತ ತಿಳಿದ ಕೂಡಲೇ ನಮಗೊಂದು ಖುಷಿ ಆಯ್ತು, ಅಯ್ಯೋ ಅವರು ನೋಡ್ತಾರಾ ಫಿಲ್ಮು ಅಂತೇಳಿ. ಇದೊಂದು ಈಗ ಕಾಯ್ದೊಂದು ಖುಷಿ. ನೋಡುವ ಲಾಸ್ಟಿಗೆ ಕಾವಂದ್ರು ಯಾರ ಪಾತ್ರನ ಮೆಚ್ಕೋತಾರೆ, ಯಾರ ಬಗ್ಗೆ ಮಾತಾಡ್ತಾರೆ, ಏನು ಹೇಳ್ತಾರೆ ಅನ್ನೋದನ್ನು ನಿಜವಾಗಿ ಅದು ಕಾಯಬೇಕು. ಏನು ಹೇಳ್ತಾ ಇರಿ ಒಂದು ಮಾತಿನಲ್ಲಿ? ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನೀವು ನಟನೆ ಮಾಡಿದಂಥ ಕಾಂತಾರ ಸಿನಿಮಾ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ನರ್ವಸ್ ಇದ್ದೀರಾ, ಖುಷಿಯಾಗಿದ್ದೀರಾ? ಖುಷಿ ಆಗ್ತಾ ಉಂಟು. ಆ್ಯಕ್ಚುಲಿ ನರ್ವಸ್ ಉಂಟು. ಯಾಕೆ ಹೇಳಿದ್ರೆ ಧರ್ಮಸ್ಥಳ ಆಗಾಗ ಹೋಗಿ ಬರೋರು ನಾವು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಲ್ಲ ಕಡೆ ಕೈ ಮುಗಿದು. ಸೊ ಅವರು ಬರ್ತಿದ್ದಾರೆ ಅಂತ ಹೇಳಿದಾಗ ಭಾರಿ ಖುಷಿ ಆಗ್ತಾ ಉಂಟು. ಮನೆಯಲ್ಲೆಲ್ಲ ಹೇಳಿ ಬಂದದ್ದು ಈಗ ಅವ್ರು ಬರ್ತಿದ್ದಾರೆ ಸಿನಿಮಾ ನೋಡಲಿಕ್ಕೆ, ಅವ್ರ ಜೊತೆ ನೋಡೋದು ಅಂತ. ಓಕೆ, ಥ್ಯಾಂಕ್ ಯು. ಲೇಟ್ ಆಯಿತು. ಇಲ್ಲಿ ಸಿಟಿ ಬಂದ ಮೇಲೆ ಲೇಟ್ ಆಗಿದೆ. ನಂತೂರು ಕ್ರಾಸಲ್ಲಿ 5 ನಿಮಿಷ ಆಯಿತು. ನಿಮಿಷ